ಆರ್ಯಾಪು ಗ್ರಾಮದ ಮಚ್ಚಿಮಲೆ ಸೀತಮ್ಮರವರಿಗೆ ಇನ್ನೂ ಕೂಡ 94 ಹಕ್ಕುಪತ್ರ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರ ನೇತೃತ್ವದಲ್ಲಿ ಪುತ್ತೂರು ಮಿನಿ ವಿಧಾನಸೌಧದ ಎದುರು ಧರಣಿ ನಡೆಸಿದರು. ಧರಣಿಗೆ ಮಣಿದ ಇಲಾಖೆ ಮಧ್ಯಾಹ್ನ 12 ಗಂಟೆ ವೇಳೆಗೆ ಸೀತಮ್ಮರವರಿಗೆ ಹಕ್ಕುಪತ್ರ ವಿತರಣೆಯನ್ನ ಮಾಡಲಾಯಿತು. ಮಚ್ಚಿಮಲೆ ಸೀತಮ್ಮರವರಿಗೆ ಹಕ್ಕುಪತ್ರ ನೀಡುವುದಾಗಿ ಕಂದಾಯ ಅಧಿಕಾರಿಗಳು ಕಳೆದ 7 ವರ್ಷಗಳಿಂದ ಸತಾಯಿಸುತ್ತಾ ಬಂದಿದ್ದು, ಈವರೆಗೆ ಅವರಿಗೆ ಹಕ್ಕುಪತ್ರ ನೀಡದೇ ಇರುವುದರಿಂದ ಸೀತಮ್ಮರವರು ದೂರನ್ನ ನೀಡಿದ್ದು, ಈ ಬಗ್ಗೆ ಕಂದಾಯ ಅಧಿಕಾರಿಗಳಲ್ಲಿ ಹಾಗೂ ಇತರೆ ಸಂಬಂಧಪಟ್ಟವರಲ್ಲಿ ಸೀತಮ್ಮರ ಪರ ಮನವಿ ಸಲ್ಲಿಸಿದ್ರು. ಈವರೆಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಈ ನಿಟ್ಟಿನಲ್ಲಿ ಪುತ್ತೂರು ಮಿನಿ ವಿಧಾನಸೌಧದ ಎದುರು ಧರಣಿ ನಡೆಸಲಾಗುವುದೆಂದು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಈ ಹಿಂದೆ ತಿಳಿಸಿದ್ದಂತೆ ಇಂದು ಬೆಳಗ್ಗೆ ಧರಣಿ ಕುಳಿತರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ರಮೇಶ್ ಬಾಬು ಸೀತಮ್ಮರವರಿಗೆ ಸರ್ಕಾರದ ಶುಲ್ಕವನ್ನ ಪಾವತಿಸುವಂತೆ ತಿಳಿಸಿದ್ರು. ತಕ್ಷಣ ಧರಣಿ ನಿರತ ಮಾಜಿ ಶಾಸಕಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸೀತಮ್ಮರವರ 94 ಹಕ್ಕುಪತ್ರಕ್ಕೆ ಹಣ ಸಂಗ್ರಹ ಮಾಡಿ ತಕ್ಷಣ ಬ್ಯಾಂಕ್ಗೆ ಹಣ ಪಾವತಿಸಿದ್ರು. ಬಳಿಕ ತಹಶೀಲ್ದಾರ್ ಸೀತಮ್ಮರವರಿಗೆ 94 ಹಕ್ಕುಪತ್ರದ ಪ್ರತಿಯನ್ನ ನೀಡಿದ್ರು. ಬಳಿಕ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು ಧರಣಿಯನ್ನ ಹಿಂಪಡೆದಿದ್ದಾರೆ. ಅದನ್ನ ವ್ಯವಸ್ಥೆ ಮಾಡದಿದ್ರೆ 26ನೇ ತಾರೀಕು ನಾನು ವಿಧಾನಸೌಧ ಎದುರು ಧರಣಿ ಕೂತ್ಕೊಳ್ತೇನೆ ಎನ್ನುವಂಥ ಒಂದು ಪಕ್ಷಾತೀತವಾದ ಯಾವುದೇ ಪಕ್ಷದ ವಿಚಾರದಲ್ಲಿ ಅಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳಿದರು. ಇವತ್ತು ಆ ನೆಲೆಯಲ್ಲಿ ನಿನ್ನೆವರೆಗೆ ಇದರ ಯಾವುದೇ ಪ್ರೋಸೆಸ್ ಆಗಿರಲಿಲ್ಲ ಎನ್ನುವ ಕಂಡು ಬಂದಾಗ ಮತ್ತು ನಾವು ಇವತ್ತು ಕೂತ್ಕೊಳ್ಬೇಕು ಎನ್ನುವ ನೆಲೆಯಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಕೂಡ ನಮಗೆಲ್ಲ ಫೋನ್ ಮಾಡಿ ಹೇಳಿದರು. ಏನಂದರೆ ಅದರ ಕಡತ ತಯಾರಾಗಿದೆ, ವ್ಯಾಲ್ಯೂಷನ್ 10,000 ರೂಪಾಯಿ ಅದು ಕಟ್ಟಲಿಕ್ಕೆ ಆಗಿದೆ, ಖಂಡಿತ ನೀವು ಕೂತ್ಕೊಳ್ಬೇಡಿ ಎನ್ನುವಂಥದ್ದು. ಆದರೂ ನಾವು ಸಾರ್ವಜನಿಕರಿಗೆ ಸಮುದಾಯಕ್ಕೆ ಒಂದು ಮಾತನ್ನು ಕೊಟ್ಟ ಮೇಲೆ ನಾವು ಅದರ ಇದನ್ನು ಮಾಡಲೇಬೇಕು. ವಿಶೇಷವಾಗಿ ಯಾವ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಇದ್ದ ಶಕುವಕ್ಕ ಕೂಡ ಏನು ಹೇಳಿದ್ರು ಅದನ್ನು ಮಾಡಿದ್ರು.